ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾನ್ ಚಿತ್ತರಂಜನ್ ಎ.ಕೆ.ಎ ಡೆವಾಪ್ಸ್ ಹುಡುಗ. ಯಾನಿತ್ತ ಪೋಂದುಲ್ಲ ದುರಂದ್ ಪಂಡನ ದುರಂದರ್ 2 ಮೂವಿಗೆ ಪೋಂದುಲ್ಲ. 3 ಗಂಟೆದ ಶೋ. ಆ್ಯಕ್ಚುಲಿ ಯಾನ್ ದುರಂದರ್ 1 ತೂತಿಜಿ. ಮೊನ್ನೆ ಯಾನ್ ಮೂವಿ ತೂಪುಜಿ ಜಿಂಜ ಕಮ್ಮಿ ಮೂವಿ ತೂಪುನೆ ಟೈಮ್ಲ ತಿಕ್ಕುಜಿ ಅಂಚ ಯಾನ್ ದುರಂದರ್ 2 ತೂಯರು ಉಂಡತೆ 1 ತೂವೋಡು 1 ಏಪ ತೂಪುನೆ ಪಂಡದು ಇನಿಯ ತೂಕ ಅಂದಿದ್ದಿತ್ತೆ. ಇನಿ ಲಕ್ನಗ ಲೇಟ್ ಆಂಡು ಆಫೀಸ್ ರಜೆ ವೀಕೆಂಡ್. ಸೊ ಲಕ್ನಗ ಲೇಟ್ ಆಂಡು ಬುಕ್ಕ 10 ಗಂಟೆ ಬುಕ್ಕ ತೂಕಂದು ಪೋನಾಗ ಅವು ಮೂವಿ 3 ಗಂಟೆ ಮಿತ್ತುಂಡು ತುಯ್ಯ ಒಂಜರೆ ಗಂಟೆ ತುಯ್ಯ ಎಡ್ಡುಂಡು ಮೂವಿ ನೆಕ್ಸ್ಟ್ ಲೆವೆಲ್ ಉಂಡು. ಅಂಚ ಬುಕ್ಕ ಟೈಮ್ ಆಂಡತೆ ಟೈಮ್ ತಿಕ್ಕುದು ನಾನು ಫುಲ್ ಮೂವಿ ತುಯ್ಯಂಡ ಲೇಟ್ ಆಪುಂಡು ಮಸರ ಹಾಕೊಂಡು ಐಕ್ಯಾನ್ ಬುಕ್ಕ ಅರ್ಧ ತುಯ್ಯತೆ ಬುಕ್ಕ ಊರಿನ ಅರ್ಧನೇ ನಾನು ಕನ್ನಡದ ವಿವರಣೆ ತುಯ್ಯ ಯೂಟ್ಯೂಬ್ಡು ಎಕ್ಸ್ಪ್ಲೈನ್ಡ್ ವೀಡಿಯೋ ಪುನತೆ ಐನ್ ತುಯ್ಯ ಅಂಚ ಐತೆ ಪಿದಾಡ್ನೆ 3 ಗಂಟೆ ಶೋ 2 ಗಂಟೆಗೆ ಪೋನುಲ್ಲ ಯಾವ ಒರಿಯೇ ಇತ್ತು ಏನೊಟ್ಟಿಗೆ ಫ್ರೆಂಡ್ಸ್ ನಕಲು ಏದನ್ ಪಂಡ ಮೈಕ್ರೋ ಡಿಗ್ರಿದ ಫ್ರೆಂಡ್ಸ್ ಏನು ಮೈಕ್ರೋ ಡಿಗ್ರಿ ಎಂಕ್ ಡೆವಾಪ್ಸ್ ಕಲ್ಪಾಯಿ ನಕಲು ಇನ್ಸ್ಟಿಟ್ಯೂಷನ್ ಕಲ್ತಿನ ಡೆವಾಪ್ಸ್ ಕಲ್ತಿನ ಪ್ಲೇಸ್ ಉನ್ನತೆ ಅಲ್ಪ ಆಫೀಸ್ಡ್ ವರ್ಕ್ ಮಾಡ್ಪುನ ಎನ್ನ ಫ್ರೆಂಡ್ಸ್ ಅಂಚ ಅಕ್ಲೊಟ್ಟಿಗೆ ಮೂವಿಗೆ ಪೋಂದಿಲ್ಲ ತೂಕ ಏರ್ ಮಾತ ಬರ್ಪೇರಂದು ನಾನು ಅಕ್ಲದೆಲ್ಲ ಪಾತಿರ್ತಾರೆ ಟ್ರೈ ಮಾಡ್ಪೆ ತೂಕ ಅಕ್ಲು ಪಾತಿರ್ವರಂದು ಕ್ಯಾಮರಾ ಇದ್ರು ಬರ್ಪೇರ ಅಂದ. ಸೊ ಇತ್ತ ಪಿದಾಡ್ನೆ ವನಸ್ ಯಾನ್ ಅವಳೆ ಮಾಡ್ಪೆ ಅಕ್ಲೊಟ್ಟಿಗೆ ಅಂಚ ವನಸ್ ಮಂತದ ಬುಕ್ಕ ಮೂವಿಗೆ ಪೋಪನೆ ಇತ್ತ ಪಿದಾಡ್ಗೆ ಪೋಪನೆ ನಿನ್ನ ಔಟ್ಫಿಟ್ ತುಲೆ ಒಂದು ಬ್ಲ್ಯಾಕ್ ಜಾಕೆಟ್ ಐತೊಲೆ ಒಂಜಿ ಒಂದು ವೈಟ್ ಟಿ ಶರ್ಟ್ ಪಂಡ ಉಳೈ ಪಾಡ್ನವಿ ಟಿ ಶರ್ಟ್ ಸ್ಲೀವ್ಲೆಸ್ ಟಿ ಶರ್ಟ್ ಮುಕ್ಕ ಒಂಜಿ ಜೀನ್ಸ್ ಪ್ಯಾಂಟ್ ಲೂಸ್ ಪ್ಯಾಂಟ್ ಉನ್ನತೆ ಅವು ಮುಕ್ಕೊಂಜಿ ವೈಟ್ ಶೂ ಅಂಚ ಏನು ತಪ್ಪಿದಾಡ್ನೆ ಪೊಯ್ ತನ್ 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 ಪೊಯ್ ಪೋಪನೆ ಬರ್ಪಣೆ ಪುರ ಎಂಕಲ್ನ ಬೈಕ್ ಉಂಡತೆ ಡಿಸ್ಕವರ್ KTM ಡ್ಯೂಕ್ ಬುಲೆಟ್ ಪುರಂತೆ ನೆಟ್ಟೆ ಸೀಟ್ ಕವರ್ ತುಲೆ ಕ್ರೇಜಿ ಹೋಯ್ನಮ್ಮ ಗೈಸ್ ಯಾನ್ ರೀಚ್ ಆಯ ಒಂದು ಬ್ರಿಜೇಶ್ ಪಾಂಡದ ಒಂದು ದೇವರಾಜ್. ಹಾಯ್ ಗೈಸ್. ಸೊ ಮಾತಾಡಿ ಸಾರಿ ಹುಡುಗನ ಜೊತೆ ಯಾರು ಸೇರ್ಬೇಡಿ, ಓಕೆ ದೂರ ಇರಿ. ನಾವು ಅನ್ಕೊಳ್ಳೋದೊಂದು ಇವನ್ ಜೊತೆ ಬಂದಾಗ ಆಗೋದೊಂದು ತುಂಬಾ ಏನಂತೇವೆ ಒಂದು ಹುಷಾರಾಗಿರಿ ಅಂತಲ್ಲ, ನಾವು ಹೇಗಿದ್ರು ಹುಷಾರಿರ್ತೇವೆ. ಬಟ್ ಇವ್ರ ಜೊತೆ ಸೇರಾದ್ಮೇಲೆ ಸ್ವಲ್ಪ ಹಾಳಾಗ್ತೇವಲ್ಲ, ಆದ್ರೆ ನಾವು 20% ಕರೆಕ್ಟ್ ಆಗಿ ಹೇಳಿ ಬ್ರೋ, ಜನ ತಪ್ಪು ತಿಳ್ಕೊತಾರೆ. ನೋಡಿ, ಮೋಟಿವೇಶನ್ ಮತ್ತೆ ಡಿಸಿಪ್ಲಿನ್ ಅಂತ ಎರಡು ಡಿಸಿಪ್ಲಿನ್ ಆಲ್ರೆಡಿ ಅವ್ರು ಮೆನ್ಷನ್ ಮಾಡಿದಾಗೆ. ಅದೇನಂದ್ರೆ ಮೋಟಿವೇಶನ್ ಆಫ್ ಡಿಸಿಪ್ಲಿನ್ ಆನ್ ಗೊತ್ತಿಲ್ಲ. ಇಲ್ಲಿ ನೋಡಿ, ವಿತೌಟ್ ಮೋಟಿವೇಶನ್ ಇವರು ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರು ಸಹ ಆಗಲ್ಲ. ವಿತೌಟ್ ಡಿಸಿಪ್ಲಿನ್ ಎಂತ ಮೋಟಿವೇಶನ್ ತಗೊಂಡ್ರು ಆಗಲ್ಲ. ಇಲ್ಲ ಡಿಸಿಪ್ಲಿನ್ ಇದ್ರೆ ಮೋಟಿವೇಶನ್ ಬೇಕಾಗಿಲ್ಲ ಬ್ರೋ. ಇಲ್ಲ ಬೇಡ. ಯಾಕಂತ ಹೇಳಿದ್ರೆ ಒಬ್ರು ತಪ್ಪು ದಾರಿಯಲ್ಲಿ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಸರಿ ದಾರಿಗೆ ತರಬೇಕಾದ ಮೋಟಿವೇಶನ್ ಅನ್ನೋದು ಬೇಕು. ನೀವು ಆ ತರ ಮಾತಾಡ್ತಿದ್ದೀರಾ, ಬೇರೆ ರೀತಿಯಲ್ಲಿ ಮಾತಾಡ್ತಿದ್ದೀರಾ. ಬೇರೆ ರೀತಿ ಅಂದ್ರೆ ನೀವು ಹುಡುಗಿ ಅದು ಬೇಡ. ನೀವೀಗ ಒಂದು ಫುಡ್ ಮೇಲೆ ಒಂದು ಫೋಕಸ್ ಮಾಡ್ತಾ ಇದ್ದೇವೆ. ಚಿಕನ್ ಬಿರಿಯಾನಿ ತಿಂತೆ, ಅದೇ ಹೋಟೆಲ್ ಅಲ್ಲಿ ಚಿಕನ್ ಬಿರಿಯಾನಿ ಇಲ್ಲ. ಬಟ್ ನಿಮ್ಮದು ಆಲ್ರೆಡಿ ಮೈಂಡ್ ಫಿಕ್ಸ್ ಆಗಿದೆ, ನಾನು ಚಿಕನ್ ಬಿರಿಯಾನಿ ತಿಂತೀನಿ, ಈ ಹೋಟೆಲ್ ಇಲ್ಲ ಅಂದ್ರೆ ಇನ್ನೊಂದು ಹೋಟೆಲ್ ಹೋಗ್ತೀರಾ ಅಂತ ನಿಮ್ಗೆ ಗೊತ್ತಿರ್ತದೆ. ಅದು ಡಿಸಿಪ್ಲಿನ್, ದಟ್ ಇಸ್ ಡಿಸಿಪ್ಲಿನ್ ಅಂತ ಹೇಳ್ತಾರೆ, ಅದನ್ನೇ ಹೇಳ್ತಿರೋದು ನಾವು. ಬಟ್ ಮೈಂಡ್ ಅಲ್ಲಿ ಆಲ್ರೆಡಿ ನೀವು ಫಿಕ್ಸ್ ಆಗಿದ್ದೀರಾ, ಏನು ನನಗೆ ಚಿಕನ್ ಬಿರಿಯಾನಿ ಬೇಕೇ ಬೇಕು, ಇವಾಗ ನಾನು ಚಿಕನ್ ಬಿರಿಯಾನಿ ತಿಂತೇನೆ. ಡಿಸಿಪ್ಲಿನ್ ಅದು ಮ್ಯಾಟರ್ ಆಗುತ್ತೆ. ಬಟ್ ಮೋಟಿವೇಶನ್ ಹೇಗೆ ಬಂತು ನಾನು ಹೇಳ್ತೇನೆ ಕೇಳಿ. ಯಾಕಂತ ಹೇಳಿದ್ರೆ ನೀವು ಬೇರೆ ಒಂದು ಪ್ರಾಡಕ್ಟ್ ಮೇಲೆ, ಬೇರೆ ಒಂದು ಫುಡ್ ಮೇಲೆ, ಯಾರು ಇದು ಮೋಟಿವೇಶನ್ ಮನೋಜ್ ಅದೇ ಹೇಳಿದಾರಲ್ಲ ಬರೋ, ಅದೇ ರಾಜಕಾರಣಿ ಒಬ್ರು ಇದ್ದಾರಲ್ಲ ಮೋಟಿವೇಶನ್ ಮಾಡ್ತಾರೆ ತುಂಬಾ ಕನ್ನಡದಲ್ಲಿ, ಪ್ರದೀಪ್ ಈಶ್ವರ್ ನೋಡಿ ಹೊಸ ಫೋನ್ ತಗೊಂಡಿದ್ದಾರೆ. ಸೊ ಇವತ್ತು ನನಗೋಸ್ಕರ ನನಗೆ ಕೊಡ್ಲಿಕ್ಕೆ ಮೀನ್ಸ್ ಒಂದು ಹಳೆದೊಂದು ಋಣ ಬಾಕಿ ಇತ್ತು. ಹಳೆಯ ಋಣವನ್ನು ನಾನು ಅರೌಂಡ್ 1.5 ವರ್ಷ 2 ವರ್ಷ ಆಗಿರ್ಬೋದು. ಸೊ ಈಗ ನಾನು ತೀರಿಸ್ಕೊಳ್ತೇನೆ. ಓಕೆ ಬ್ರೋ. ಫೋನ್ ಈಗ ನಾನು ಅದು ಥ್ಯಾಂಕ್ ಯು. ಓಕೆ 80,000 ನೀವೇನು ಹೇಳ್ತೀರಾ ಅದು ಏನಿದ್ರು ನಾನು ಮಾಡ್ತೇನೆ. 2 ಕೋಟಿ ಜಾಸ್ತಿ ಬೇಡ. ಈಗ ದುಡ್ಡು ಸಮ ಪಿಕ್ಚರ್ಸ್ ಸೊ ಬರ್ತೇನೆ ರಿಮೈನಿಂಗ್ ಪೂರ ಎಂಬರಿಗೆ இந்த எம்பேரு பிரிஜேஷ் பண்றது ಬೇರೆ ನೀರು ತೂದಿಪ್ಪಾರೆ ನೆಟ್ ರೀಲ್ಸ್ ಇದು ಶಾರ್ಟ್ಸ್ ಅಂಗಡಿ ಸುಮ್ಮನೆ ನಾನು ಮಾಡಿದ್ದು ಅದೆಲ್ಲ ನಮ್ಗೆ ಆಗುದೇ ಶಾರ್ಟ್ಸ್ ಇಡು ಒಳ್ಳೆ ಬೇರೆ ಫೇಮಸ್ ಹೆಂಗ್ ಜಾಬ್ ದತ್ ಕೊಡ್ತು ಬೇರೆ
ದೇವರಾಜ್. ಆರ್ನ ಒಂದು ಡೆಡಿಕೇಶನ್ ಏ. ಡಿಸಿಪ್ಲಿನ್ ಮೋಟಿವೇಶನ್ ಆರೈತೆ ಒಂದು ಕಲ್ತಿನ ಆ ರೇಂಜ್ ಕಾರ್ನ ಒಂಜಿ ಆ ಎಬಿಲಿಟಿ ಇತ್ತನತ ಐಟ್ಕೋಸ್ಕರ ತಿಕ್ಕಿದ್ದೆ ನಮ್ಮದರ ಮಲ್ತಿಜ ಹಾ. 50-50. 50-50. ಮೂರು ಬರುಚ್ಚೆ ಅಂದ್ರೆ ಮೂಜಿ ವೇಟ್ ಮಿಡ್ಲಾತ್ ಅಂಚಿಗ್ಲಾತ್ ಸತ್ತ ದಾರಿಗೆ ತಂಪು ದಕ್ಕದೆ ಬಾಕಿದ ಪೂರ ಆರ್ನ ದಾದಾ ಆ ಒಂಜಿ ಛಲ ಚಲ ಹಾ. ಚಲ ಆ ಮೋಟಿವೇಶನ್ ಆರ ತುಂಬಿಡ್ತೈತಿ ಇಂಚಿಡು ಅಂಚದು ಕ್ಲಿಕ್ ಆಗ್ತಾರ ಎನ್ನ ಡೈಲಿ ಕಾಲ್ ಮೇರೆಗೆ ಬ್ರೋ ನಂಗೆ ಒಂದು ಇಂಟರ್ವ್ಯೂ ಕೊಡಿ ಬ್ರೋ, ನಾನು ಕ್ಲಿಯರ್ ಮಾಡ್ತೇನೆ, ಇಂಟರ್ವ್ಯೂ ತೆಗೆದು ಕೊಡಿ ಅಂತ. ಈಸ್ ಲೈಕ್ ನೀವು ಮರಿ ಮಾಡಬೇಡಿ, ನಾನು ತೆಗೆದು ಕೊಡ್ತೇನೆ, ನೀವು ಮರಿ ಮಾಡಬೇಡಿ, ಕಲೀರಿ ಜಸ್ಟ್ 3 months 3 months ಕೊಡಿ ಅಂತ. ಪಂಡಿ ಲೆಕ್ಕ ಪಕ್ಕ ಆಪುನಾರ ಬೇತಕ್ನ ವಿಷಯ ಗೊತ್ತು, ಎನ್ನ ವಿಷಯ ಅಂತ ಆಪುಂಡು, ಎನ್ನ ವಿಷಯ ಅಂತ ಪೂರ ಆಪುಂಡು. ಒಂಜಿ ಕಾಲಾಡಿ ಇತ್ತೆಜ್ಜಿ ಇತ್ತ ಪವರ್ ಪೂರ ಕಮ್ಮಿ ಆತನ ಪವರ್ ಕಮ್ಮಿ ಆತ ಬ್ಯಾಂಗ್ಳೂರ್ ಹೋದು. ಬ್ಯಾಂಗ್ಳೂರ್ ನಮ್ಮ ಬೇರೆ ಸ್ಟಾರ್ಟ್ ಮಾಡ್ಬೋದು ಟೈಮ್ ಮಾಡಿದ್ವಿ ಅಂದ್ರೆ ನಮ್ಮ ಫುಡ್ ಬರ್ತದೆ ಚಿಕನ್ ಟಿಕ್ಕಾ ಅಂಡ್ ಬಿರಿಯಾನಿ. ಕಮಿಂಗ್ ಸೂನ್ ನೆಕ್ಸ್ಟ್ ಯಾ ಬೇರ್ನ ಸ್ಪೆಷಲ್ ಐಟಮ್ ಬೇರೆ ವೆಜ್ ಪಂಡ ಅವ್ರು ಅವರಿಗೆ ಪವರ್ ಉಂಡು ಪಂಡದ ಪನ್ನ ಪಾತ್ರೆ ಪ್ರಾವಡ್ ಅವು ಮಾತ ಅವ್ರು ನೆಟ್ ಬರ್ಪುಂಡು ಗ್ಯಾಸ್ ಇತ್ತಂದ್ರೆ ವೆಜ್ ಲೆಜ್ಜಿ ಅದೇ ವೆಜ್ ಇಜ್ಜಿ ಅಂದ ವಿಜಿನ ಮೂಲು ವೆಜ್ ಪುಂಡ ವೆಜ್ ಮಸ್ತ್ ಐತಲ್ಲ ಅದು ನಂಗೂ ಆಗಲ್ಲ ಬ್ರೋ, ನಂಗೂ ಬರಲ್ಲ ಯೂಸ್ ಮಾಡ್ಲಿಕ್ಕೆ. ನಾರ್ಮಲ್ ಇದರಲ್ಲಿ ಬೇರೆ ಉಂಟ್ಯಾ ನಾನು ಅನ್ಕೊಂಡು ಎಲ್ಲ ಐಫೋನ್ ಈಗೇನೆ ಅಂತ ಬ್ರೋ. ನಾನು ಆಕ್ಚುಲಿ ಒನ್ ತೂತಿದ್ದೆ ನಾವು ಪಂಡ ಅರ್ಧಂಬರ್ಧ ತೂಯೆ ಇತ್ತೆ ತೂಯಿನೆ ಎಡ್ಡೆ ಮಲ್ಲೆ ಜೊತೆ ಕ್ಯಾಚ್ ಅಪ್ ಇನ್ ಆಪ್ 4 hours 3 hours 55 minutes ready ಇಲ್ಲ ದಾಯತೆ ಮಾಡ್ಕೊಂಡು ರೆಡಿ ಇಲ್ಲ ಬ್ರೋ, ರಜೆ ಐತೆ ಮಲ್ಲೇಜ್ ಅಲ್ಲ. ಎಲ್ಲ ಐಫೋನ್ ಈ ತರ ಇರಲ್ವಾ? ನಾನು ಅನ್ಕೊಂಡು ಯಾನ್ಗಿರ ತೊಂಡೆ ಪೂರ ಐಫೋನ್ ಇಂಚನೆ ಇಪ್ಪುಣೆ ಹತ್ತು ಬ್ರೋ ಯೂಸ್ ಮಾಡ್ಪುಣ ಪೂರ ಬಾರಿ ಬಂಗುಂಡು ಇಂಕ ಒಂದು ಹೆಚ್ಚಿ. ಬಟ್ ಇನ್ನ ಆಪ್ಸ್ ಲಾಸ್ಟ್ ಒಂದು ಮಿನಿಮೈಸ್ ಮಾಡ್ತಾರಲ್ಲ ಅವು ಕರೆಕ್ಟ್ ಅವು ಮೂಲ ಉಂಟು ಆಪ್ ಲೈಬ್ರರಿ ಅದರಿಗೆ ಡೈರೆಕ್ಟ್ ಡಿಸ್ಪ್ಲೇ ಬರೋದು ಓಪನ್ ಮಾಡ್ತಾರೆ ಅವು ಬರುವಂತನು ಬರೀ ಯಾನೇ ಆಫ್ ಮಾಡ್ತೇನೆ ನಾವು ಶೋಕ್ ತೋಜೋ ನಿಜ ಅಂದ್ರೆ. ಸೊ ಏನು ಕೊಂಚ ಧರ್ಮ ಒಂಜಿ 80 ಬ್ರೋ ಹೆಂಗದ ನಾವು ವ್ಲಾಗ್ ಮಾಡ್ತಾರ ಕೊರ್ಪಾರ ವ್ಲಾಗ್ಗೋಸ್ಕರ ಪಾರ್ಟಿ ಕೊರಡು ಪಾರ್ಟಿ ಮೇರೆ ಮೊಬೈಲ್ ಐತನ ಪಾರ್ಟಿ ಒಂದು ಪಾರ್ಟಿ ಐತನ ಒಂದು ಡೋಂಟ್ ವೆರಿ ಕಾಸ ವಿಷಯ ನಮ್ಮ ಪುರ ಇದ್ರ ಮೇಲೆ ತುಗುದು ಬ್ರೋ ಒಂಜಿ ದಿನ ಲಾತಿಜಿ 24 ಗಂಟೆ ಲಾತಿಜಿ ಗೊತ್ತಿದ್ದೇನೆ ಕಾಲೇಜ್ ಅವ ಎಂಕ ತಿಕ್ಕ ಎಂಕ ಸೊ ಐಫೋನ್ ಬೇರೆ ಹಿಡ್ದ ಐಫೋನ್ ಅಲ್ಲ. ಇಂತ ಆಗಲ್ಲ ಆಲ್ಮೋಸ್ಟ್ ಸೇಮ್ ಇದೆ ಐಫೋನ್ ಪೂರ ಕ್ಯಾಮರಾ ಪೂರ ಏಯ್ ಚೂರು ಡಿಫ್ರೆನ್ಸ್ ಆತೆಗೆ ಬ್ರೋ. ಮತ್ ಬುಕೊಂಜಿಗೆ ಏನ್ ಐಫೋನ್ ದ ಕ್ಲಾರಿಟಿ ಕಮ್ಮಿ ಮಾಡ್ಬೇರ ಅಪ್ಡೇಟೆಡ್ ಒಂಜು ವರ್ಷ ಆಯ್ತು ಪೂರ. ಒಂದು ಬಂದಾಗ ಅವು ಸರ್ವಿಸ್ ಕೊಂಡೇರಕ್ಕೆ ಬರ್ಪುಂಡು ಬೇರೆ ದೇವರಾಜ್ ಗುಂಡ ಅದೇ ಪೂರ ವಿಷಯ ಎಲ್ಲ ಗೊತ್ತುಂಡು. ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಅರ್ನ ಇನ್ಸ್ಟಾಗ್ರಾಮ್ ಐಡಿ ಅಂತ ಮಾಡುವೆ ಅರೆಗೆ ಸಕಲ ಕಲ ವಲ್ಲಭ ಮೊಬೈಲ್ ಸರಿಜಾ ಅರ್ಡಕ್ಕೆ ಏನೋಲಿ, ಬೈಕ್ ಸರಿಜಾ ಅರ್ಡಕ್ಕೆ ಏನೋಲಿ, ಕುಟ್ಲಾಡೋಲ್ಲ ರೂಟ್ ತತ್ತಂಡ ಅರ್ಡಕ್ಕೆ ಏನೋಲಿ ಕುನ್ನು ಬಡ ಅವು ಗೊತ್ತಿಜ್ಜಿ ಒಂದು broker ಐತೆ next. ಅವು ಗೊತ್ತಿಜ್ಜಿ ಕಾಸು ಕೊಂಡ ಪೂರ ಮಲ್ತ ಕೊರ್ಪ ಬೊಕ್ಕ ಕೆರಿಯರ್ ಅಡ್ವೈಸ್ ಬೋಡ ಬೆಸ್ಟ್ First ಕೊರ್ಪ ಅವು ಬೆಸ್ಟ್ ಐಟ್ ಬೆಸ್ಟ್ ಆರ್ ಶಂಕಲ್ ಒಂದು ವನಸ ಅಂಡ್ ನನ್ನ ಪಿದಾಡ್ನೆ ಬೇರೆ ನಂಜು ವನಸ ಆಟಿದ್ವಿ ಬಾಸ್ ನಮ್ಮ ನಮ್ಮ ಮನಸ್ಸು ಆರು ವೆಜ್ ಅದೇ ಅಂಚ ಈರಿನ ದಾದು ರೈಟ್ ಹೆಚ್ಚು ಮಾಡ್ತಾರೆ ನನ್ನ ಮಸ್ತ್ ರೇಟ್ ಹೆಚ್ಚು ಮಾಡ್ತಾರೆ ದಾಳ ಬಂತು ನಿಜ ಮಂತದೆ ಐಫೋನ್ ಅಚೀವ್ಮೆಂಟ್ ಎಸ್ ಓ ಏನು ಐಫೋನ್ ಮಾಡೋದಿಲ್ಲ ಹಾ ಬಟ್ ನನ್ನ 5 years ಪಾಯಿಂಟ್ ಜಿ ಪ್ರೀಮೋ ಅಂದು ಈ ರೆತ್ತೊಂದು ಇತ್ತೆ ಮಾತಾಡಲು ಇಪ್ಪುಂಡು ಐಫೋನ್ ಆಲ್ಮೋಸ್ಟ್ ಹ್ಯೂಮನ್ ನೆಕ್ಸ್ಟ್ ಲೆವೆಲ್ ಇಪ್ಪುಂಡು ಆ ಲೆವೆಲ್ ಕ್ರಾಸ್ ನೆಕ್ಸ್ಟ್ ಲೆವೆಲ್ ಪೋತೆ ನೆಕ್ಸ್ಟ್ ಲೆವೆಲ್ಗೆ ಪೋತೇರ ಅಂಚ So, ನನ್ನ ಅಂಚದ ಥಿಂಕಿಂಗ್ ಮ್ಯಾಚ್ ಆವೊಂದಿಜ್ಜಿ ಆರು ವರಿಗೆ ಪೋಪೇರು ಅಂಚ ಮಾತು ಇಪ್ಪುನಾಗ ಸಾತು ಪನ್ನಲ್ಲ ಹಾ ಸಾಕು ಪಣ ಪನ್ನ ಸಾದು ಜನ ಇದು ಆರೆಲ್ಲ ಡ್ರೀಮ್ಸ್ ಉಂಟು ಡ್ರೀಮ್ಸ್ ಉಂಟು ಡ್ರೀಮ್ಸ್ ಪ್ಲಸ್ ಆಗುತ್ತೆ ಓ ಇರಗೆ ಡ್ರೀಮ್ಸ್ ಇಜ್ಜಾ ಅಲ್ಲ ಬ್ರೋ ನಮ್ಮ ಏಪ ಜೀವನ ಹೇಗೆ ಹೋಗ್ತದೆ ಹಾಗೆ ನಾವು ಹೋಗ್ಬೇಕು ಅಲ್ಲ ಜೀವನದಲ್ಲಿ ಇದ್ದಾಗ ಜೀವನದಲ್ಲಿ ಒಂದು ಗುರಿ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಅದು ಜೀವನ ಬೋರಿಂಗ್ ಜೀವನ ದಯತಾಲ ಒಂದು ಚೇಂಜ್ ಮಾಡ್ತಾರೆ ಇಪ್ಪಡು ನಮ್ಮನ್ನ ಇಜ್ಜಿ ಇಪ್ಪಡೆ ಸೊ ಆಯ್ತು ಬ್ರೋ ನಮ್ಮ ದಯತಾಲ ಚೇಂಜ್ ಮಾಡ್ಕೊಂಡು ಇಪ್ಪಡು ಸಿಂಪಲ್ ಎಡ್ಡೆ ಜಾಬ್ ಆದಿಪ್ಪಡು ಎಡ್ಡೆ ಕೆರಿಯರ್ ಆದಿಪ್ಪಡು ಅಂದ್ರೆ ಎಡ್ಡೆ ಪುಂಡುಲ ಆದಿಪ್ಪಡು ದಯತಾಲ ಒಂದು ಚೇಂಜ್ ಮಾಡ್ಕೊಂಡು ಇಪ್ಪಡು
ಬೋರಿಂಗ್ ಬೋಲ್ಪಲ್ ಹಾಕ್ತಾನೆ ಬೇಲೆ ಹೋಗ್ತಾನೆ ಸಂಬಳ ಸಿಕ್ಕೊಂಡು ಆಯ್ತಾಯ್ತು ಉಂಟು ಲೈಫ್ ಎಂಚ ಲೀಡ್ ಮಾಡ್ಕೊಡು ಪಂಡ ಎಡ್ಡೆ ಜಾಮೆ ಬೋರ್ಡು ಎಡ್ಡೆ ಒಂದು ನಂದು ಡ್ರೀಮ್ ಅವು ಡ್ರೀಮ್ ಆಗ ಎಂಚ ಪಂಡ ಹೆಂಗ್ ಗೊತ್ತಾ ನೀರಿನ ಪ್ರಕಾರ ಡ್ರೀಮ್ ಪಂಡ ರಾತ್ರಿ ಕನವು ಕಟ್ಟು ನಾವು ಡ್ರೀಮ್ ಯಾನ ಅಪ್ಪಾಗ ಬಿಲ್ಡಪ್ ಕರಿಯರು ಪೂರ ಗೊತ್ತು ನಲ್ಲಿತ್ತೆ ಪಾತ್ರ ಪನ್ನೆ ಗೊಂಬರೆ ಉಲ್ಟಾಕಂದು ಪಂಡೇರಿಗೆ ಚಿತ್ತರಂಜನ್ ಒಟ್ಟಿಗೆ ಸೇರೊಡ್ಸಿ ನೋ ದಯಪಂಡ there will be some different thoughts from different ಎಂಟ್ರ ಓಡಂಡ ಟಿಕೆಟ್ಸ್ ಎಪ್ಪೋಡು ಬಾಸ್ ದಾದೇನು ಟಿಕೆಟ್ ಹೋದ ಮಕ್ಕಳು ಏತಾ ಹೆಂಗ ಅರ್ಥ ಉಂಡದೆ ಟಿಕೆಟ್ ಉಂಡದೆ ಟಿಕೆಟ್ ಉಂಡತ್ತ ಟಿಕೆಟ್ ಉಂಟು ಬ್ರಿಜೇಶ್ ಬ್ರೋ ಒಂಜಿ ಪಲ್ಲೆ ಎಂಕ್ಲು ಓಡೆ ಬತ್ತ ಅದಾಯ್ತ ಬಿಗ್ ಬಜಾರ್ ಬೈದ ಬಿಗ್ ಬಜಾರ್ ಮಿತ್ ಬೈದ ಓಕೆ ಸೊ ನಮ್ಮ ಭಾರತ್ ಸಿನಿಮಾಸ್ ಬೈದ ಯಾ ಸ್ಪೆಷಲಿ ಮೂವಿ ಓಪಂಡ ಕೋಚಂಡ್ ಕ್ಲಿಕ್ ದುರಂದರ್ ಸೊ ಮಸ್ತ್ ಎಕ್ಸೈಟೆಡ್ ಇಲ್ಲ Yeah. ಹಾಯ್ ಈ ಪಾಠ ಅಂತಾರ ಪಾಠ ಅಂತಾರ ಅಯ್ಯೋ ಅಲ್ಲೇಜಿ ಮೇಲದ ಮೇಲೆ ಸ್ಟೋರಿ ಗೊತ್ತು ನಾ ಪೋಪೆ ಒಂದು ಒಂಜಿ ಅಂಡರ್ ಕವರ್ ಏಜೆಂಟ್ ಅದು ಪಾಕಿಸ್ತಾನ ಪೋದು ಅವು ಏನೊಟ್ಟಿಗೆ ಕ್ರಿಮಿನಲ್ ಒಟ್ಟಿಗೆ ಸೇರಿದು ಅಕಲ ಆಕ್ಟ್ ಮಾಡ್ತದ ಲಾಸ್ಟ್ಗೆ ಅವಳು ಡಮಾರ್ ಮಾಡ್ತಾರೆ ಕರೆಕ್ಟ್ ಅದೇ ಆಕ್ಚುಲಿ ರಾಧಾ ಪಾಂಡ ರಿಯಲ್ ದುರಂದರ್ ಇತ್ತಲ್ಲ ಉಳ್ಳಿಗೆ ಪಾಕಿಸ್ತಾನ ಜೈಲಿಟ್ಟು ಅಂದ ದುರಂದರ್ ನಿಜವೇನು ಕುಡರಿ ಬಟ್ ಇಂತ ಸೇಮ್ ಸ್ಟೋರಿ ಹಾಗೆ ನಲ್ಲೊಂದು ಆತೀಚ್ ಪಂಡ ಇಂಡಿಯಾಗೆ ಬರ್ರ ಆಯ್ತು ಪಂಡವು ಏತ್ ಸೀಕ್ರೆಟ್ ಪಂಡ ಇಂಡಿಯನ್ ಆಗ್ಲ ಗೊತ್ತಿದೆ ಪೋತಿ ಅಂತ ಆತ ಸೀಕ್ರೆಟ್ ಇತ್ತು ಗ್ರೇಟ್ ಅದೇ ಅಂಡ ಇತ್ತಲ್ಲ ಉಳ್ಳಿ ಬಟ್ ಒಂದು ಅಂಚನೆ ಸೇಮ್ ಅಂಚ ಮಸ್ತಾನೆ ಪೋತಾರೆ ಇಂಡಿಯಾಡ್ ಏಜೆಂಟ್ ಅಂತ ಸೊ ಅಕಲೆ ಪಿರಾ ವೈಜರ್ ಸೆಲ್ಯೂಟ್ ಟು ಇಂಡಿಯನ್ ಆರ್ಮೀಸ್ ಗ್ರೇಟ್ ಸೊ ಅವೇ ನಮ್ಮ ತೂಡ್ ಪ್ರಮೋಟ್ ಮಾಡ್ಕೊ ನಂದು ಎಸ್ ಎಕ್ಸಾಕ್ಟ್ಲಿ ಇಂದು ಬಾಲಿವುಡ್ ಇಂಚ ಮೂವೀಸ್ ಬರ್ಪುಂಡು ಬೇತೆ ಪೂರ ಗೊತ್ತು ನೆಕ್ಲೆ ಬಾಲಿವುಡ್ ಮೂವೀಸ್ ಬಟ್ ಇಂಚ ಬಂದಾಗ ಮತ್ತು ಸಪೋರ್ಟ್ ಕೊರೋಡು ಅದೇ ಸೌತ್ ಇಂಡಿಯನ್ ಮೂವೀಸ್ ಸಪೋರ್ಟ್ ಕೊರೋಡು ಅದೇ ಟಾಕ್ಸಿಕ್ ಯಾನ್ ಮೆಮೊರಿ ಕ್ರಿಯೇಟ್ ಮಾಡ್ದೊಂದಿಲ್ಲ ಮೆಮೊರಿ ಕ್ರಿಯೇಟ್ ಪಕ್ಕದ ವ್ಲಾಗ್ ಮಾಡ್ದೊಂದು ಯೂಟ್ಯೂಬ್ ಪಡೆದ ಮೆಮೊರಿ ಕ್ರಿಯೇಟ್ ಮತ್ತು ಫೀಲ್ ಮಾಡ್ತಾನೆ ಮಾತ್ರ ಮೆಮೊರಿ ತೂಪನಕ್ಲಿಲ್ಲ ಒಂದು ಎಂಟರ್ಟೈನ್ಮೆಂಟ್ ತಿಕ್ಕೊಂಡು ಸೊ ನನ್ನ ಹೆಸರು ದುರಂದರ್ ಟು ಸೊ ಇವರು ಬ್ಯಾಂಗ್ಳೂರಿಗೆ ಹಮ್ಜಾ ಅಲಿ ಬ್ಯಾಂಗ್ಳೂರ್ ಗಂಡರ್ಕ ಅವ್ರ ಏಜೆಂಟ್ ಆದ್ಬೋದು ನಮಗೆ ಹಮ್ಜಾ ಅಲಿ ನನ್ನ ಹೆಸರು ಹಮ್ಜಾ ಅಲಿ ಮಜಾಲಿ ಬೇಡ ಟ್ರೋಲ್ ಆಗ್ಬೋದು ಇದು ನಾನೀಗ ಬ್ಯಾಂಗ್ಳೂರಲ್ಲಿ ಸ್ಪೈ ಆಗಿದ್ದೇನೆ ಮಂಗಳೂರಲ್ಲಿ ನಡೆದಂತ ಎಲ್ಲ ದುರ್ಘಟನೆಗಳಿಗೆ ನಾನು ಬೆಂಗಳೂರಿಂದ ಸೊಲ್ಯೂಷನ್ ಹುಡುಕ್ತಿದ್ದೇನೆ ಗೈಸ್ ಮೂವಿ ತುದಾಂಡ್ ಎಂಕ್ಲಿತ್ತೆ ಒಂಜಿ ತಿಂಕಪ್ ಅಂದ್ಬಿಟ್ಟು ಬತ್ತ ಕೈತಲೊಂದು ಹೋಟೆಲ್ಗೆ ಮೂವಿದ ರಿವ್ಯೂ ನಮ್ಮ ದೇವ್ ಕೊಡ್ತೇವೆ ಓದ್ತೀರಾ ಈಸ್ ಅ ಪ್ರೊಫೆಷನಲ್ review guy. Okay. So let's start with 0.0.0.1%. So I like it. apa करतीन बघा दादा अहो बाकी जी वाइस बहुत जरूर गो जी hey outside up review for Brijesh is the main guy. ಮೂವಿ ಎಡ್ಡೆತ್ತದೆ ಬಟ್ ಫ್ರೀ ಪಾಪ್ಕಾರ್ನ್ ಕೊರಡು ಮೂವಿ ಫ್ರೀ ಪಾಪ್ಕಾರ್ನ್ ನಾನು ಚೆಪ್ಪು ಬಟ್ ಫೈನ್ ಎಡ್ಡೆತ್ತು ಮಾತಾಡುವ ತೋಡೆ ಎಡ್ಡೆತ್ತು ನಿಮ್ಮದೊಂದೆರಡು ನುಡಿ ಮಾತು ನೋಡಿ ಮುತ್ತುಗಾಲ ಮೂವಿ ಎಡ್ಡೆತ್ತು ಸಸ್ಪೆನ್ಸ್ ಸೊ ನಮ್ಮದೆಲ್ಲ ಕೇಳಿದ್ರಿ ಈಗ ಚಿತ್ತರಂಜನ್ ಮೈನ್ ಸೊ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಎಡ್ಡೆತ್ತು ಆಕ್ಟಿಂಗ್ ಆಕ್ಚುಲಿ ಎಡ್ಡೆತ್ತು ಬರೋಣ ಅದೇ ಚೇಂಜ್ ಎಡ್ಡೆಜ್ ಮಾಡೋಣ ಡಿಫ್ರೆಂಟ್ ಅದು ಮತ್ತೆ ಗೊತ್ತಿದ್ಯಾ ಈರ್ನ ಬ್ಲಾಗ್ ಈರ್ ಎಂಚ ಬೋಡಲ್ಲ ಸತ್ತೇನೆ ಬಂತು ನಾನು ಮಾತ್ರ ನಂಬಡ್ಚೇವೆ ಬಾಲಿವುಡ್ ಚಿತ್ತರಂಜನ್ ಬಾಲಿವುಡ್ ಬರ್ಪುಣದು ಮೂವಿ ಅವು ಮೂವಿ ಉಂಟು ಮುಚ್ಚ ಪಂದ್ರಾಪಜಿ ಕೆಲವೊಂದು ಮೂವೀಸ್ ಉಂಟು ಪೂರ ಬಿಡ್ತಾನೆ ಮೂವಿನ ಹೈಲೈಟ್ ಮಾಡಿದ್ರೆ ಎಂಚ ಬಾಕಿದೆಲ್ಲ ಮೂವಿ ಉಂಟು ನೀನ್ ಕೂತಿದ್ಯಾ ರಾತ್ರಿ ನಿಖಿಲರಾಜ ತುಪ್ನಾಥ್ ಮೂವಿ ಎಲ್ಲ ಕೂಡುತ್ತಾರೆ ಮೂವಿ ಪ್ರತಿ ವೀಕ್ ಒಂಜಿ ಸ್ಟೋರಿ ಪುಲ್ ನಿಖಿಲ ಇನ್ಸ್ಟಾಗ್ರಾಮ್ ಮೂವಿ ರಿಲೀಸ್ ಆದಲ್ಲ ನಿಖಿಲ್ ಅದು ಒಂದೊಂದು ಕಾಲ ಬೇಕು ಸೊ ಈಗ ಆ ತರ ಅದು ಇದಿಲ್ಲ ಯಾಕಂದ್ರೆ ತುಂಬಾ ಒಂದು ಕಟ್ಟುಪಾಡಾಗಿದೆ ಕಟ್ಟುಪಾಡನ್ನು ತೆಗೆದಾಕ್ಲಿಕ್ಕೆ ಈಗ ನಮ್ಮ ಚಿತ್ತರಂಜನ್ ಅವರು ಡೆವಾಪ್ಸ್ ಇಂಜಿನಿಯರ್ ಆಗಿದ್ದಾರೆ ಸೊ ಅವ್ರ ಹತ್ರ ನಾವೇನಾದ್ರೆ ಡೊನೇಷನ್ ಕಲ್ತು ಡೆವಾಪ್ಸ್ ಇಂಜಿನಿಯರ್ ಆಗಿ ಆ ಲೆವೆಲ್ಗೆ ಹೋದಾಗ ನಾವು
ದಿನಕ್ಕೆ ಒಂದೊಂದಲ್ಲ, ದಿನಕ್ಕೆ ಮೂರು ನೋಡ್ತೇವೆ ನಾವು. ಮಾರ್ನಿಂಗ್ ಶೋ, ಈವ್ನಿಂಗ್ ಶೋ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಅದಿಲ್ಲ. ಅನ್ಸಬ್ಸ್ಕ್ರೈಬ್ ಮಾಡಿದ್ರೆ ಬೇಜಾರಿಲ್ಲ ನಂಗೆ. ಸಬ್ಸ್ಕ್ರೈಬ್ ಮಾತ್ರ ಮಾಡಬೇಡಿ. ಎಕ್ಸ್ಟ್ರಾ ನೀವು ಯಾರು ಬಂದ್ರೆ ಸಹ ಪ್ರಮೋಟ್ ಅಂತ ಮಾಡ್ಲಿಕ್ಕೆ ಹೋಗ್ಬಿಡಿ. ಸೊ ಇದು ನನ್ನ ಕಳಕಳಿಯ ಮನೆಗೆ. ಗಂಟೆ ಬೇಕಾದ್ರೆ ಹೊಡಿ, ಡೈರೆಕ್ಟ್ ಬಂದು ಹೊಡೆದು ಪ್ರಾಬ್ಲಮ್. ಸಬ್ಸ್ಕ್ರೈಬ್ ಮಾಡಿದ್ರೆ ಗಂಟೆ ಹೊಡಿಲಿಕ್ಕೆ ಆಗಲ್ಲ. ಅಲ್ಲ, ಡೈರೆಕ್ಟ್ ಬಂದು ಹೊಡೆದ್ರು ಸಾಕು. ನೆಕ್ಸ್ಟ್ ಇದಕ್ಕೆ ಮ್ಯೂಸಿಕ್ ಹಾಕ್ಬೋದು. ಊಟ ಮಾಡದೆ ಎಷ್ಟೋ ವರ್ಷಗಳಾಗಿದೆ ಗೊತ್ತಿಲ್ಲ. ಓಕೆ ಗೈಸ್, ಇನ್ನಿತ್ತ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ರೆ. ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಕೊಡ್ಲಿ, ಶೇರ್ ಮಾಡ್ಲಿ, ಮತ್ತೆ ಬ್ಲಾಗ್ ಎಂಡ್ ಬಂತು ಏನ ಲೈಫ್ ಎಂಡ್ ಬಂತು ನಿಜ ಅದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. Bye. So don't forget to Subscribe.